ಭೂಗತ ಪಾತಕಿ ಬನ್ನಂಜೆ ರಾಜ ಉಡುಪಿಗೆ ಬಂದಿದ್ದಾನೆ. ಸೊ ಈ ಉಡುಪಿಗೆ ಬಂದ ಬನ್ನಂಜೆ ರಾಜನ ಕುರಿತಂತ ಒಂದು ವರದಿದೆ, ಏನಂತ ನೋಡೋಣ. ಸೊ ವೀಕ್ಷಕರೇ, ನಾವು ನೋಡ್ತಾ ಇದ್ದೇವೆ ಬನ್ನಂಜೆ ರಾಜ ಭೂಗತ ಪಾತಕಿ ಅವರನ್ನು ಅರೆಸ್ಟ್ ಮಾಡಿ ಬಹಳ ದಿನಗಳೇ ಆದವು. ಸೊ ಅವರು ಈಗ ತನ್ನ ತಾಯಿಯನ್ನು ನೋಡುವ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಬನ್ನಂಜೆ ರಾಜನ ತಾಯಿಯನ್ನು ನೋಡಲಿಕ್ಕೆ ಬನ್ನಂಜೆ ರಾಜರನ್ನು ಕರ್ಕೊಂಡು ಬರಲಾಗಿತ್ತು. ಸೊ ಈ ವಿಷಯಕ್ಕೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ಉಡುಪಿಯ ವರದಿಗಾರ್ತಿ ಪಲ್ಲವಿಯವರು. ಪಲ್ಲವಿಯವರು ನಮಸ್ಕಾರ. ನಮಸ್ತೆ. ಏನು ಈ ಕರೆದು ತಂದ ಬನ್ನಂಜೆ ರಾಜನನ್ನು ಕರೆದು ತಂದ ಘಟನೆಗೆ ಕುರಿತಂತೆ ಏನು ಹೇಳಿಕೆ ಬಯಸ್ತೀರಿ? ಈ 2015ರಲ್ಲಿ ಅಂಡರ್ವರ್ಲ್ಡ್ ಡಾನ್ ಆದ ಇವರು ಬನ್ನಂಜೆ ರಾಜ ಅವರನ್ನು ಮೊರಕ್ಕದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಅವರ ಮೇಲೆ 15 ಕೇಸ್ಗಳಿರುವ ಕಾರಣ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಅವರು ಇಷ್ಟವರೆಗೆ ಬೆಳಗಾವಿಯ ಹಿಂಡಲದ ಜೈಲಲ್ಲಿದ್ರು. ಸೊ ಈಗ ಅವರದ್ದು ಒಂದು ಜೂನ್ 15ರಂದು ಮಾಡಿದ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾಡಿದಂತಹ ಒಂದು ಮನವಿಯ ಮೇರೆಗೆ, ಅಂದ್ರೆ ಅವರಿಗೆ ತಾಯಿಯನ್ನು ನೋಡುವಂತಹ ಅವಕಾಶ ಬೇಕು ಅಂತ ಕೇಳಿದ್ರು. ಅವರ ತಾಯಿ ವಿಲಾಸಿನಿ ಶೆಟ್ಟಿಗಾರ್ ಉಡುಪಿ ಮಲ್ಪೆಯ ಕಲ್ಮಾಡಿಯಲ್ಲಿರುವ ಮನೆಯಲ್ಲಿದ್ದಾರೆ. ಅವರಿಗೆ ತೀವ್ರ ಅನಾರೋಗ್ಯ ಇದೆ. ಸೊ ಆ ಕಾರಣದಿಂದ ಅವರು ತಾಯಿಯನ್ನು ಭೇಟಿಯಾಗಬೇಕು ಎನ್ನುವ ಒಂದು ಮನದಾಸೆಯನ್ನು ಹೇಳಿಕೊಂಡ್ರು ಅವರು. ಸೊ ಆ ಕಾರಣದಿಂದ ಉಡುಪಿ ಸತ್ರ ನ್ಯಾಯಾಲಯ ಏನಿದೆ ಇದಕ್ಕೆ ಶಾಂತಾರಾಮ್ ಶೆಟ್ಟಿ ವಕೀಲರು ಅರ್ಜಿಯನ್ನು ಹಾಕಿದ್ರು. ಅದನ್ನು ಒಪ್ಪಿಕೊಂಡ ಸತ್ರ ನ್ಯಾಯಾಲಯ ಅವರಿಗೆ ಅವಕಾಶ ಕೊಟ್ಟಿದ್ದು. ಬಿಗಿ ಭದ್ರತೆಯಲ್ಲಿ ಉಡುಪಿಗೆ ಆಗಮಿಸಿದ್ರು ನಿನ್ನೆ. ಹಾಗೆ ಇವತ್ತು ಮುಂಜಾನೆ ಅವರು ತಮ್ಮ ತಾಯಿಯನ್ನು ನೋಡ್ಲಿಕ್ಕೆ ಕಲ್ಮಾಡಿಗೆ ಹೋದ್ರು. ಕಲ್ಮಾಡಿಯಲ್ಲಿ 100 ಮೀಟರ್ ಅಂತರದಲ್ಲಿ ತುಂಬಾ ಬಿಗಿ ಭದ್ರತೆಯನ್ನು ನೀಡಲಾಗಿತ್ತು. ಅಲ್ಲಲ್ಲಿ ಅವರ ಮನೆಯ ಸುತ್ತಮುತ್ತ ಆಗಿರ್ಬೋದು, ಇಲ್ಲಿ ಹೊರಡುವ ಸಮಯದಲ್ಲಿ ಟೌನ್ ಸ್ಟೇಷನ್ ಇಂದ ಹೊರಟಿತ್ತು ಉಡುಪಿ, ಅಲ್ಲಿ ಕೂಡ ಆಗಿರ್ಬೋದು CC ಕ್ಯಾಮರಾದಿಂದ ಹಿಡಿದು ಪೊಲೀಸ್ ಕಣ್ಗಾವಲಿನಲ್ಲೇ ಅವರನ್ನು ಕರ್ಕೊಂಡು ಹೋಗಲಾಯಿತು. ಅವರು ಅಲ್ಲಿ ತಾಯಿಯನ್ನು ಭೇಟಿಯಾಗಿ ಇವತ್ತು ಸಂಜೆ 6 ಗಂಟೆಯವರೆಗೂ ಕೂಡ ಅವ್ರ ತಾಯಿ ಸಹೋದರಿ ಪತ್ನಿ ಮಕ್ಕಳೊಂದಿಗೆ ಇರುವಂತ ಅವಕಾಶ ಒದಗಿಸಿಕೊಟ್ಟಿದ್ದು. ಆದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ತಾಯಿಯೊಂದಿಗೆ ಮಾತ್ರ ಮಾತನಾಡಲು ಅವಕಾಶ ಕೊಟ್ಟಿದೆ. ಇನ್ನು ಸಂಜೆ 6 ಗಂಟೆವರೆಗೆ ಅಲ್ಲೇ ಮನೆಯಲ್ಲೇ ಇರ್ತಾರೆ ಅವರು. ಹೌದು. ಅಲ್ಲಿಂದ 6 ಗಂಟೆಯ ನಂತರ ಮತ್ತೆ ಟೌನ್ ಸ್ಟೇಷನ್ಗೆ ಬಂದು ಮುಂಜಾನೆ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಟ್ಟು ನಂತರ ಹಿಂದೆಲಗ ಜೈಲಿಗೆ ಹೊರಡ್ತಾರೆ. ಈ ಸಂದರ್ಭದಲ್ಲಿ ಅಂದರೆ ಮನೆಯಲ್ಲಿ ಒಂದು ಸಂಜೆವರೆಗೂ ಇರ್ತಾರೆ. ಈ ಸಂದರ್ಭದಲ್ಲಿ ಅಂದರೆ ಮನೆ ಒಳಗೆ ಹೋದ ನಂತರ ಅವರು ಯಾರನ್ನು ಬೇಕಾದರೂ ಭೇಟಿಯಾಗಬಹುದು, ಯಾರನ್ನು ಬೇಕಾದರೂ ಮಾತಾಡಬಹುದು, ಇಂಥ ಅವಕಾಶ ಇಲ್ಲ, ಅವಕಾಶ ಕೊಡ್ಲಿಲ್ಲ. ಕೇವಲ ತಾಯಿಯನ್ನು ಮಾತ್ರ ಮಾತಾಡಿ ಬರುವಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಅವ್ರ ಹೆಂಡತಿ ಮತ್ತು ಮಕ್ಕಳು ಮತ್ತು ಸಹೋದರ ಅಲ್ಲಿ ಜೊತೆಯಲ್ಲೇ ಇರ್ತಾರಲ್ಲ ಅವರು? ಇಲ್ಲ, ಜೊತೆಯಲ್ಲಿ ಇಲ್ಲ. ಕೇವಲ ತಾಯಿಯೊಂದಿಗೆ ಮಾತ್ರ ಮಾತಾಡುವ ಅವಕಾಶವನ್ನು ಕೇವಲ ಅವರು ಮಾನವೀಯ ನೆಲೆಯಲ್ಲಿ ಕೊಟ್ಟಿರುವಂತದ್ದು. ಸೊ ಪರ್ಟಿಕ್ಯುಲರ್ಲಿ ವಿಲಾಸಿನಿ ಶೆಟ್ಟಿಗಾರ್ ಅನಾರೋಗ್ಯದಿಂದ ಇರುವಂತಹ ಅವರ ತಾಯಿಯವರೊಂದಿಗೆ ಮಾತ್ರ ಮಾತನಾಡಲು ಅವಕಾಶವನ್ನು ಕೊಟ್ಟಿರ್ತದೆ. ಈಗ ಈ ಸಂಬಂಧದಲ್ಲಿ ಯಾವ ಮಾಧ್ಯಮದವರೊಂದಿಗೆ ಏನಾದರೂ ಮಾತನಾಡಲು ಸಿಕ್ಕಿದ್ರಾ? ಇಲ್ಲ, ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಬನ್ನಂಜೆ ರಾಜ ಮಾಧ್ಯಮದೊಂದಿಗೆ ಇವರಿಗೆ ಅಂದರೆ ಇಲ್ಲಿ ಉಡುಪಿಗೆ ಬಂದ ನಂತರ ಯಾವುದೇ ಮಾಧ್ಯಮದವರೊಂದಿಗೆ ಮಾತನಾಡಲಿಲ್ಲ ಅಥವಾ ಮಾತನಾಡಲು ಅವಕಾಶ ಆಗಲಿಲ್ಲ. ಈಗ ಅವರನ್ನು ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗಲಾಗ್ತದೆ. ಅದರ ಮಧ್ಯದಲ್ಲಿ ಇದು ಅಂದರೆ ಯಾವುದಾದ್ರು ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಇಲ್ಲಿ ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇದೆ? ಹೇಗೆ? ಇಲ್ಲ, ಯಾವುದೇ ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇಲ್ಲ. ಕೇವಲ ಅವರಿಗೆ ಅವಕಾಶ ಒಂದು ಕೊಟ್ಟಿದ್ದು ವಿಲಾಸಿನಿ ಶೆಟ್ಟಿಗಾರ್ ಅವರನ್ನು ಅವರ ಅನಾರೋಗ್ಯದ ನಿಮಿತ್ತ ಬರಲಿಕ್ಕೆ ಮಾತ್ರ ಅವಕಾಶ ಕೊಟ್ಟಿರುವಂಥದ್ದು. ಓಕೆ, ಸರಿ. ಈಗ ಬನ್ನಂಜೆ ರಾಜ ಇನ್ನು ಅಂದರೆ ಉಡುಪಿಗೆ ಬಂದ ನಂತರ ಯಾವ ಸಮಯದಲ್ಲಿ ಅವರನ್ನು ವಾಪಸ್ ಬೆಳಗಾವಿಗೆ ಕರ್ಕೊಂಡು ಹೋಗ್ಲಾಗ್ತದೆ, ಹಿಂಡಲಗ ಜೈಲಿಗೆ ಕರ್ಕೊಂಡು ಹೋಗ್ಲಾಗ್ತದೆ?
ನಾಳೆ ಮುಂಜಾನೆ ಉಡುಪಿಯ ಜಿಲ್ಲಾಸ್ಪತ್ರೆಯಲ್ಲಿ ಅವರ ವೈದ್ಯಕೀಯ ತಪಾಸಣೆಯ ನಂತರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಂದರೆ ನಾಳೆ ಮುಂಜಾನೆಯವರೆಗೆ ಬನ್ನಂಜೆ ರಾಜ ಅಲಿಯಾಸ್ ರಾಜೇಂದ್ರ ಕುಮಾರ್ ಅವರು ಉಡುಪಿ ಪೊಲೀಸರ ಕಾವಲಿನಲ್ಲಿ ಇರ್ತಾರೆ ಅಂತ. ಸೊ ಇಲ್ಲಿ ಅವರ ಬಂದೋಬಸ್ತ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಅಂತಂದರೆ ಅಂದ್ರೆ ಉಡುಪಿ ಫುಲ್ ಟೌನ್ ಸ್ಟೇಷನ್ ಇಂದ ಹಿಡಿದು ಎಲ್ಲವೂ ಪೊಲೀಸ್ ಭದ್ರತೆಯನ್ನು ವಹಿಸಿಕೊಂಡಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಪೊಲೀಸರು ಬಂದಿದ್ದಾರೆ ಅಂತ ಮಾಹಿತಿ ಇದೆ. 1 ಲಕ್ಷ? ಹೌದು, ಇದನ್ನ ಮಾಹಿತಿ ಇದೆ. ಅಂದ್ರೆ ಎಲ್ಲ ಕಡೆಯಲ್ಲೂ ಈವನ್ ಅವರ ಮನೆಯ ಸುತ್ತಮುತ್ತ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ. 100 ಮೀಟರ್ನ ಡಿಸ್ಟೆನ್ಸ್ ಅವರ ಮನೆಯಿಂದ ಅಲ್ಲಿಯವರೆಗೆ ಯಾರಿಗೂ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಸಂಪೂರ್ಣ ಬಿಗಿ ಭದ್ರತೆ, ಸುತ್ತಮುತ್ತ ಮನೆಯ ಸುತ್ತಮುತ್ತಲೂ ಪೊಲೀಸ್ನವರು ತಮ್ಮ ಕಾವಲಿನಲ್ಲಿದ್ದಾರೆ. ಈಗ ಈ ವಿಷಯದಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಏನಾದರೂ ಮಾಹಿತಿ ನೀಡಿದ್ರ ಮಾಧ್ಯಮದವರಿಗೆ ಏನು ಅಂತ? ಮಾಧ್ಯಮದವರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡ್ತಿಲ್ಲ. ಓಕೆ, ಧನ್ಯವಾದ ಪಲ್ಲವಿ ಅವರೇ ಮಾಹಿತಿ ನೀಡಿದ್ದಕ್ಕಾಗಿ.